ನನ್ನ ಹೆಸರು ವಿಠಲ್ ದಾಸ್ ಬೈಪಾಡಿತ್ತಾಯ ಅಂತ ಹೇಳಿ. ನಾನು ಒಂದು ಜ್ಯೋತಿಷ್ಯ ವೃತ್ತಿಯಲ್ಲಿ ಇರುವವ ಹಾಗೂ ಜ್ಯೋತಿಷ್ಯವನ್ನು ಇತರರಿಗೆ ಹೇಳಿಕೊಡುವಂತಹ ಒಂದು ಕೈಂಕರ್ಯವನ್ನು ಕೂಡ ಮಾಡ್ತಾ ಇದ್ದೇನೆ. ನಾನು ನನ್ನ ಮಾತೃಭಾಷೆ ತುಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಲಂಕೆಯಿಂದ ಹೊರಡುವಾಗ ಲಕ್ಷ್ಮಣ ತಾವೇ ಇಲ್ಲೇ ಇರುವ ಅಂತ ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ. ಸೊ ಅದರ ತಾತ್ಪರ್ಯ ಪ್ರಕಾರ ತಾಯಿ ಮತ್ತು ತನ್ನ ಹುಟ್ಟಿದ ಊರಿಗಿಂತ ಶ್ರೇಷ್ಠ ಅಂದರೆ ಅದು ಸ್ವರ್ಗಕ್ಕೂ ಮಿಗಿಲು ಅಂತ ಹೇಳಿದ ಹಾಗೆ. ಹಾಗಾದರೆ ತಾಯಿ ಯಾವಾಗ ಅಷ್ಟೇ ಮಿಗಿಲು, ತಾಯಿ ಭಾಷೆಯೂ ಅಷ್ಟೇ ಮಿಗಿಲು. ಹಾಗಾಗಿ ನಮ್ಮ ತೌಳವ ಒಂದು ಜನಾಂಗದ ಭಾಷೆಯಾದಂತಹ ಈ ತುಳು ಭಾಷೆ ಹಲವಾರು ನಾವು ನೋಡಬಹುದು. ಹಲವಾರು ಭಾಷೆಗಳು ಭಾರತದಲ್ಲಿವೆ, ಎಷ್ಟೋ ಜಗತ್ತಿನಾದ್ಯಂತ ಎಷ್ಟೋ ಸಹಸ್ರ ಭಾಷೆಗಳಿವೆ. ಆದರೆ ಎಲ್ಲ ಭಾಷೆಗಳು ಲಿಪಿ ಇಲ್ಲ. ಅತ್ಯಂತ ಶ್ರೇಷ್ಠವಾದಂತಹ ದೇವನಾಗರಿ ದೇವಭಾಷೆ ಹೇಳುವುದಕ್ಕೂ ಲಿಪಿ ಇಲ್ಲ ಹೇಳುವಂತಹದ್ದು. ಅದು ಕೇವಲ ವೈಬ್ರೇಷನ್ ನಲ್ಲಿ ಮಾತ್ರ ಇರುವಂತಹ ಒಂದು ವೇದಮಂತ್ರಗಳು ಇದರಲ್ಲಿ ಕೆಲಸವನ್ನು ಮಾಡ್ತದೆ. ಆದರೆ ಬಹಳ ಹಿಂದಿನಿಂದಲೂ ನಾವು ನೋಡಿದರೆ ಹಲವಾರು ಚರ್ಚೆಗಳಿರ್ಬೋದು, ಅದು ಬೇರೆ ವಿಷಯ. ಆದರೆ ಎಲ್ಲರೂ ಒಪ್ಪಿಕೊಳ್ಳುವುದು ತುಳು ಅತ್ಯಂತ ಪ್ರಾಚೀನ ಭಾಷೆ ಮಾತ್ರ ಅಲ್ಲ, ಅದು ಒಂದು ಲಿಪಿ ಇರುವ ಭಾಷೆ. ಈ ಲಿಪಿಯ ಬಗ್ಗೆ ಎಂಥದ್ದು ಇದ್ದರೂ ಅದು ಅತ್ಯಂತ ಶ್ರೇಷ್ಠವೇ ಹೌದು. ಅದರಲ್ಲಿ 52 ಅಕ್ಷರಗಳು ಇವೆ. ಸೊ ಆ ರೀತಿಯಲ್ಲಿ ನಾನು ಈ ತುಳುವನ್ನು ಅಧ್ಯಯನ ಮಾಡಿದೆ. ಈ ತುಳು ಹೇಗೆ ಉಳಿದು ಬಂತು ಅಂತ ಹೇಳುವುದರ ಬಗ್ಗೆ ಇರುವಂತಹದ್ದು, ಈ ನಮ್ಮ ಉಡುಪಿ ಸೈಡಿನ ಈ ಮಾಧ್ವ ಬ್ರಾಹ್ಮಣರು ತಮ್ಮ ಊರನ್ನು ಬಿಟ್ಟು ಕೇರಳ, ತಮಿಳುನಾಡು ಮುಂತಾದ ಕಡೆಗಳಿಗೆ ಹೋಗುವಾಗ ತಮ್ಮಲ್ಲಿದ್ದಂತಹ ಈ ವೇದಮಂತ್ರವನ್ನು ತಮ್ಮಲ್ಲಿ ಕೊಂಡೊಯ್ದು ಓಲೆಗರಿಗಳಲ್ಲಿ, ಶಾಸನಗಳಲ್ಲಿ, ತಾಮ್ರಶಾಸನಗಳಲ್ಲಿ, ಶಿಲಾಶಾಸನಗಳಲ್ಲಿ ಇದನ್ನು ಇಂದು ನಮಗೆ ಸಿಗುವ ಹಾಗೆ ಮಾಡಿದಂಥವರು ಉಡುಪಿ ಕಡೆಯ ಬ್ರಾಹ್ಮಣರು. ಹಾಗೆ ತಮಿಳುನಾಡಿಗೂ ಈ ಕೇರಳ ದೇಶಕ್ಕೂ ಇವರ ಸಂಪರ್ಕಗಳು ಬಹಳ ಇತ್ತು. ಸೊ ಅಲ್ಲಿ ಈ ವೇದಮಂತ್ರಗಳು ಅಧ್ಯಯನಕ್ಕೂ ಅಧ್ಯಾಪನಕ್ಕೂ ಇದು ಬಳಸಿ ಇವತ್ತು ನಮ್ಮ ನಾವು ಏನು ಇವತ್ತು ಈ ಜನಾಂಗ ನಾವು ಈಗ ಇರುವವರು ಈ ಕಂಟೆಂಪ್ರರಿ ಟೈಮಲ್ಲಿ ಒಂದು ರೀತಿಯಲ್ಲಿ ನಾವು ಭಾಗ್ಯವಂತರು. ಈ ತುಳು ಲಿಪಿಯ ಪುನರುತ್ಥಾನ ಆಗುತ್ತಾ ಉಂಟು. ಸೊ ಅದು ಲಿಪಿಯನ್ನು ಕಲಿಸುವಂತಹ ಕೆಲಸಗಳು ಮಂಗಳೂರಿನಲ್ಲಿ ಕೆಲವರು ಮಾಡಿದ್ದು ಇರಬಹುದು. ಇದರಲ್ಲಿ ನಾವು ಈ ತುಳು ಲಿಪಿಯ ಪರಿಚಯವು ತನ್ನ ಮಾತೃಭಾಷೆಯನ್ನು ತಿಳಿದಿರುವಂತಹ ಒಬ್ಬ ವ್ಯಕ್ತಿ ಇದರಲ್ಲಿರುವ ಸಾಹಿತ್ಯ ಆಗಲಿ, ಇದರಲ್ಲಿರುವ ಸೌಂದರ್ಯ ಆಗಲಿ ಆಸ್ವಾದಿಸುವಂತಹ ಒಂದು ಕೆಲಸವನ್ನು ಶ್ರೀಮಾನ್ ಗುರುರಾಜ್ ರವರು ಇದನ್ನು ಮಾಡಿದ್ದಾರೆ. ಅದು ಹೇಗೆ ಹೇಳಿದರೆ, ಅವರು ಒಂದು ಪರಿಚಯಿಸುವಂತಹ ಈ ಕೀಲಿಮಣೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಭಾರತದ ಯಾವುದೇ ಭಾಷೆಗೆ ನಮಗೆ ಯಾವುದೇ ಒಂದು ವಿಷಯವನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ತುಂಬ ಶ್ಲಾಘನೀಯ, ಸ್ತುತ್ಯರ್ಹವೂ ಹೌದು. ಹಾಗಾಗಿ ನಾನು ಇದರ ಅಧ್ಯಯನವನ್ನು ಮಾಡಿ ನನಗಿದು ಬಹಳ ಸೂಕ್ತ ಅಂತ ಕಾಣ್ತದೆ. ನಮ್ಮಲ್ಲಿರುವ ಯಾವುದೇ ಒಂದು ನಮ್ಮ ಅನುಭವವನ್ನು ನಾವು ಇದರ ಭಾಷೆಗೆ ಇದರಿಂದ ತರ್ಜಮೆ ಮಾಡಬಹುದು. ಈಗ ತುಳುವಿನಲ್ಲಿರುವಂತಹ ಒಗಟುಗಳಾಗಲಿ, ಗಾದೆಗಳು ವೇದಕ್ಕೆ ಸಮ ಅಂತ ಹೇಳಿದಾಗೆ, ಅದೇ ತುಳು ಭಾಷೆಯ ಒಂದು ಸೌಂದರ್ಯ. ನಾವು ತುಳುನಾಡಿನ ದೈವಾರಾಧನೆಯಲ್ಲಿ ಬರುವಂತಹ, ನಾಗಮಂಡಲದಲ್ಲಿ ಬರುವಂತಹ, ಸಿರಿ ಸಂಪ್ರದಾಯದ ದರ್ಶನದಲ್ಲಿ ಬರುವಂತಹ, ಅಲ್ಲಿ ಬರುವಂತಹ ತುಳು ನಮಗೆ ಸ್ವಲ್ಪ ಗ್ರಾಮ್ಯವಾಗಿ ಕಂಡು ಅರ್ಥೈಸಿಕೊಳ್ಳಲಿಕ್ಕೆ ಕಷ್ಟವಾದರೂ ಅದರಲ್ಲಿರುವಂತಹ ಒಂದು ಅರ್ಥ ಸಂಪತ್ತು ಅದು ಬಹಳಷ್ಟು. ಹೇಗೆ ಸಂಸ್ಕೃತವು ಒಂದು ಮನೋಧರ್ಮವನ್ನು ಯಾವ ರೀತಿ ಇನ್ನೊಬ್ಬನಿಗೆ ಸಂವಹನದಲ್ಲಿ ಉಪಯೋಗಿಸಲಿಕ್ಕಾಗ್ತದೋ ಅದೇ ರೀತಿ ತುಳು ಭಾಷೆಯಲ್ಲಿರುವಂತಹ ಕೆಲವು ಈ ಪೊಲಿಕೆಗಳು, ಪೊಲಪುಳು ಅಥವಾ ಗಾದೆಗಳು ಅಂತ ಹೇಳುವಂಥದ್ದು ಅಷ್ಟು ಮನದಟ್ಟಾಗುವ ರೀತಿಯಲ್ಲಿ ಅದನ್ನು ಇವತ್ತು ಸಮಾಜಕ್ಕೆ ಕೊಡುವಂತಹ ಶಕ್ತಿ, ಸಾಮರ್ಥ್ಯ ಈ ಭಾಷೆಗಿದೆ. ಅಲ್ಲದೆ ಇದು ಉಳಿದದಿದ್ದರೆ ಈ ಲಿಪಿಯಿಂದಾಗಿ. ಈ ಲಿಪಿಗಳು ಒಲೆಗರಿಯಲ್ಲಿರ್ಬೋದು, ನಾನು ಆಗ ಹೇಳಿದಾಗೆ ಹಲವಾರು ಮಾಧ್ಯಮಗಳಲ್ಲಿ ಇರಬಹುದು. ಇಂತಹ ಸಂಗ್ರಹ ನನ್ನಲ್ಲಿಯೂ ಇದೆ. ಒಟ್ಟಿನಲ್ಲಿ ನಾನು ಏನು ಹೇಳೋದು ಅಂತ ಹೇಳಿದರೆ, ಇದು ಮುಂದೆ ನಮ್ಮ ಎಲ್ಲ ಶಾಲೆಗಳು, ಕಾಲೇಜುಗಳಲ್ಲಿ ಇದು ಬರಬೇಕು. ಅದೇ ರೀತಿ ತುಳು 8ನೇ ಪರಿಚಯದಲ್ಲಿ ಸೇರ್ಪಡೆಯಾಗುವ ವಿಷಯದಲ್ಲಿ ಕೂಡ ಇದು ಮಹತ್ತರವಾದ ಕೆಲಸವನ್ನು ಮಾಡಲಿಕ್ಕಿದೆ. ಲಿಪಿ ಇಲ್ಲ ಹೇಳುವಂತಹ ಒಂದು ಲಿಪಿ ಇಲ್ಲದ ಎಷ್ಟೋ ಭಾಷೆಗಳು 8ನೇ ಪರಿಚಯದಲ್ಲಿ ಸೇರ್ಪಡೆ ಆಗಿವೆ. ಹಾಗಾದರೆ ಇಷ್ಟೊಂದು ಲಿಪಿ ಇದ್ದು ಇಷ್ಟೊಂದು ಈ ಏನು ಪ್ರಾಚೀನತೆ ಇರುವಂತಹ ಈ ಒಂದು ಭಾಷೆ ಯಾಕೆಷ್ಟು ಇದಾಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ
ನಾವು ಇದಕ್ಕೆ ಕೊಡಬೇಕಾದಂಥ ಮಹತ್ವ ಕಡಿಮೆ ಆಗಿರ್ಬೋದು. ಅದು ಏನೇ ಇರಲಿ ಕಾಲಗರ್ಭದಲ್ಲಿ ಆದಿ ಹೋಗದಂಥ ವಿಷಯ. ಆದರೆ ನಾವು ಇದನ್ನು ಮತ್ತಷ್ಟು ಇದರಲ್ಲಿ ನಾವು ಇದಕ್ಕೆ ಕೊಡಬೇಕು. ಇನ್ನೊಂದು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಶ್ರೀಮಾನ್ ಗುರುಪ್ರಸಾದರವರಲ್ಲಿ ನಾನು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕೂಲಂಕುಷವಾಗಿ ತಿಳಿದಾಗ ಅವರು ಹೇಳಿದರು, ಮುಂದೆ ವಾಯ್ಸ್ ಮೀಡಿಯಾದಲ್ಲಿ ಇದನ್ನು ನಾವು ಏನು ಹೇಳ್ತೇವೆ ಅದು ಮುಂದೆ ಟೈಪಾಗಿ ಬರುವ ಹಾಗೆ ಇದನ್ನು ಮಾಡಿದ್ದೇನೆ. ಆಗ ಮಾಹೇಶ್ವರ ಸೂತ್ರಗಳನ್ನು 14 ಸೂತ್ರಗಳನ್ನು ಐ ಉಣ್ ಹಯವರಟ್ ಲಣ್ ಜಬಗಡದಸ್ ಈ ರೀತಿ ಬರುವಂತಹದ್ದು, ಅಥವಾ ಪಾಣಿನಿಯ ಶಬ್ದದ ಉತ್ಪತ್ತಿ ಸ್ಥಾನಗಳು ಅಕುಹ ವಿಸರ್ಜನೀಯಾನಾಂ ಕಂಠಃ ಋಟಿಯಶಾನಾಂ ತಾಲುಹು ಈ ರೀತಿ ಹೇಳ್ತಾನೆ. ಅಕಾರ ಖವರ್ಗದ 5 ಅಕ್ಷರಗಳು, ಹಕಾರ ಇದೆಲ್ಲ ಕಂಠಸ್ಥಾನದಲ್ಲಿ ಅಂಥೇಳಿ ನಾವು ಅನುಭವದಲ್ಲಿ ಇದನ್ನು ನೋಡಲಿಕ್ಕಾಗ್ತದೆ. ಇದರ ಉಚ್ಚಾರವನ್ನು ಮಾಡುವಾಗ ಅಲ್ಲಿ ನೀವು ಉಚ್ಚರಿಸಿದರೆ ಆ ಒಂದು ಸಂವೇದನೆಯಲ್ಲಿ ಆ ವೈಬ್ರೇಷನ್ನಲ್ಲಿ ಆಗುವ ಅರ್ಥವೇ ಬೇರೆ. ಇದರಿಂದಲೇ ಮುಂದೆ ವೇದದಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಕ್ರಮಗಳಲ್ಲಿ ವೇದ ಅಧ್ಯಯನವನ್ನು ಮಾಡಿ ಕ್ರಮಪಾಠ ಘನಪಾಠ ಜಠಾಪಾಠ ಇತ್ಯಾದಿಗಳನ್ನು ಹಿಂದಿನವರು 16 ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಇದು ಎಲ್ಲದಕ್ಕೂ ಈ ತುಳು ಭಾಷೆ ಹೊಂದಿಕೊಳ್ಳುತ್ತದೆ. ಈ ಕೀಲಿಮಣೆಯ ವಿನ್ಯಾಸದ ಬಗ್ಗೆ ನಾವು ಹೇಳುವುದಿದ್ರೆ, ನಮ್ಮ ಈ ಇಂಗ್ಲೀಷ್ ಕೀಲಿಮಣೆಗಿಂತ ಇದು ಸ್ವಲ್ಪ ವ್ಯತ್ಯಾಸ ಇದೆ. ಇದು ಭಾಷೆಯ ಅನುಕೂಲಕ್ಕಾಗಿ ಆಗ ಈ ಹೇಗೆ ಮುಂದೆ ಈ ಶಬ್ದ ರೀತಿಯಲ್ಲಿ ಶಬ್ದವನ್ನು ಹೇಳಿದಾಗ ಆ ಉಚ್ಚಾರದಲ್ಲಿ ಹೇಗೆ ಪ್ರಿಂಟಾಗಿ ಬರುವಂತಹ ಒಂದು ಈ ಸಂಶೋಧನೆಯು ಮಾನ್ಯ ಗುರುರಾಜರಿಂದ ನಡೀತಾ ಇದೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಪಾಣಿನಿಯ ಒಂದು ಸೂತ್ರಗಳಿಗೂ ಮಾಹೇಶ್ವರ ಸೂತ್ರಗಳಿಗೂ ಅನುಗುಣವಾಗಿ ಮಾಡಿದ್ದಾರೆ. ಈ ಕೀಲಿಮಣೆಯನ್ನು ಕೂಡ ಅದೇ ರೀತಿ ಮಾಡಿರ್ತಾರೆ. ಇಲ್ಲಿ ಸ್ವರಾಕ್ಷರಗಳು ಮೊದಲು, ಆಮೇಲೆ 9 ಅಕ್ಷರಗಳಾಗಿದ್ದು, ಸೊ 9 ಗುಂಡಿಗಳ 3 ವಿಭಾಗಗಳು ಇದರಲ್ಲಿ ಇದೆ. ಸೊ ಉಳಿದ ನಮಗೆ ಬೇಕಾದಂತಹ ಎಲ್ಲ ಭಾಷಾ ಇದಕ್ಕೆ ಬೇಕಾಗುವಂತಹ ಸ್ವರಗಳು, ವ್ಯಂಜನಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಯೋಗವಾಹಕಗಳು ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾಗಿ ನಮಗೆ ಅದನ್ನು ಬಹಳ ಸುಲಭವಾಗಿ ಆಬಾಲವೃದ್ಧರು ಅಂತ ಹೇಳಿದ ಹಾಗೆ ಸಾಮಾನ್ಯ 1ನೇ ತರಗತಿಯಿಂದಲೇ ಅಥವಾ ಒಳ್ಳೆಯ ಮಕ್ಕಳು ತುಂಬ ಬುದ್ಧಿವಂತ ಮಕ್ಕಳು ಅಂಥೇಳಿ ಆದರೆ ನಾವೇನು KG ಕ್ಲಾಸ್ ಅಂತ ಹೇಳ್ತೇವೆ ಅಲ್ಲಿಂದಲೇ ಇವತ್ತು ಮಕ್ಕಳು 1-2 ವರ್ಷದಲ್ಲೇ ಮೊಬೈಲ್ನಲ್ಲಿ ಇದಾಗುವಾಗ ಇದನ್ನು ನಾವು ಅವರಿಗೆ ತೋರಿಸಿದರೆ ಭಾಷೆಯು ಅಷ್ಟೇ ರೀತಿಯಲ್ಲಿ ಮುಂದುವರಿಯುತ್ತದೆ. ಇದನ್ನು ಎಲ್ಲ ಶಾಲಾ ಕಾಲೇಜುಗಳು ಇದನ್ನು ಒಂದು ಅಳವಡಿಸಿ ಮುಂದೆ ತಂದರೆ ನಮ್ಮ ಭಾಷೆಗೆ ತುಂಬ ಪ್ರಯೋಜನ ಉಂಟು. ಅದಕ್ಕೆ ಶಾಲೆ ಕಾಲೇಜುಗಳಿಗೆ ನಮಗೆ ಹೋಗಬೇಕಾದ್ರೆ ಈ DDPI ವಿದ್ಯಾಧಿಕಾರಿಗಳು, ಅದೇ ರೀತಿ ಅದಕ್ಕಿಂತ ಮೇಲಿನ ಅಧಿಕಾರಿಗಳಾದಂತಹ ಯೂನಿವರ್ಸಿಟಿ ಕುಲಸಚಿವರು, ಸೊ ಎಲ್ಲರೂ ಇದಕ್ಕೆ ಒಂದು ಪ್ರಾಶಸ್ತ್ಯತೆಯನ್ನು ಕೊಟ್ಟು ಇದು ಹೇಗೆ ವಿದ್ಯೆ ಒಂದು ಮೀಡಿಯಮ್ನಲ್ಲಿ ಬರ್ತದೆ ಹಾಗೆ ಮಾಧ್ಯಮದಲ್ಲಿ ಬರ್ತದೆ, ಅದೇ ರೀತಿ ತುಳು ಮಾಧ್ಯಮದಲ್ಲಿ ಒಂದು ಭಾಷೆಯನ್ನು ಅಧ್ಯಯನ ಮಾಡುವ ಹಾಗೆ ನಮ್ಮ ಸರ್ಕಾರ ವಿದ್ಯಾ ಇಲಾಖೆಯ ಮೂಲಕ ಮಾಡಿದರೆ ಈ ಕೀಲಿಮಣೆಯನ್ನು ಆವಿಷ್ಕರಿಸಿದವರ ಒಂದು ಪರಿಶ್ರಮಕ್ಕೆ ನಾವು ಒಂದು ಅವರಿಗೆ ತುಂಬ ಚಿರಋಣಿಗಳು ಅಂತ ಕೂಡ ಹೇಳ್ಬೋದು ಅಂತ ನನ್ನ ಅಭಿಪ್ರಾಯ. ನಾನು ಇದನ್ನು 1 ತಿಂಗಳಲ್ಲಿ ಭಾಷೆ ಮೊದಲು ಗೊತ್ತಿತ್ತು, ಆದರೆ ಕೀಲಿಮಣೆಯ ಅಭ್ಯಾಸವನ್ನು ಸತತವಾಗಿ ದಿವಸಕ್ಕೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಅಭ್ಯಾಸ ಮಾಡಿ ಇವತ್ತು ನಾನು ಇದನ್ನು ಟೈಪ್ ಮಾಡುವಷ್ಟು ನನಗೆ ಸಾಧ್ಯತೆ ಬಂದಿದೆ. ಇದು ನಾನು ಆಗ ಹೇಳಿದಾಗೆ ನಮ್ಮಲ್ಲೇ ಇರುವಂತಹ, ಈಗ ನಾನು ಒಂದು ಜ್ಯೋತಿಷ್ಯ ಅಧ್ಯಾಪಕನಾಗಿರೋದರಿಂದ ನನ್ನ ಅನುಭವಗಳು, ನನ್ನ ಗ್ರಂಥಗಳಿಂದ ಸಿಕ್ಕಿದಂತಹ ವಿಷಯಗಳನ್ನು ನಾನು ಬರೆದಿಟ್ಟುಕೊಂಡಿದ್ದೇನೆ. ನಾಳೆ ಈಗ ಒಬ್ಬ ತೆಲುಗು ತಿಳಿದವನು ಅಥವಾ ಬೆಂಗಾಲಿ ಭಾಷೆ ತಿಳಿದವನು ಅಥವಾ ಹಿಂದಿ ಭಾಷೆ ತಿಳಿದವನು ಇದನ್ನು ತಿಳಿಯಲಿಕ್ಕೆ ಬಯಸ್ತಾನೆ ಅಂತೇಳಿ ಆದರೆ ನಾನು ನನ್ನ ಅಧ್ಯಯನ ಭಾಷೆ ಕನ್ನಡ, ಮಾತೃಭಾಷೆ ತುಳು, ಯಾವುದೇ ಕೀಲಿಮಣೆಯಲ್ಲಿ ನಾನು ಅದನ್ನು ನನ್ನ ಸಂವೇದನೆಗಳನ್ನು ನಾನು ಅದರಲ್ಲೇ ಪ್ರಕಾರ ಇದು ಮಾಡಿ ಟಂಕಿಸಿದಾಗ ಅಲ್ಲಿ ಅದೇ ರೀತಿ ಅವರು ಆ ಭಾಷೆಯಲ್ಲಿ ಅವರು ತಿಳ್ಕೊಳ್ಳುವ ಒಂದು ಇದರಲ್ಲಿ ಇದ್ದದರಿಂದ ಇದು ಮುಂದಕ್ಕೆ ಬಹಳ ಒಂದು ಉತ್ತಮ ಇದಾಗಿ ಬರ್ತದೆ. ಇದಕ್ಕೆ ನಮ್ಮ ಸರ್ಕಾರವು ಸಾಕಷ್ಟು ಮನಗಾಣಬೇಕು. ನಮ್ಮ ತುಳು ಅಕಾಡೆಮಿಯವರು ಕೂಡ ಈ ರೀತಿಯ ಪ್ರಯತ್ನವನ್ನು ನೋಡಿ ಸಹಕಾರವನ್ನು ಕೊಟ್ಟರೆ ಇದು 100ಕ್ಕೆ 100 ಶತಮಾನದಷ್ಟು
ಇದರಲ್ಲಿ ಪರಿಣತಿಯನ್ನು ಪಡೆಯುವುದು ಅಥವಾ ಸಾಧಿಸುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿಕ್ಕೆ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ.